ಫೇಸ್ಬುಕ್ನಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೆ ಅಸ್ಲಾಮು ಅಲೈಕುಂ ಮತ್ತು ನಮಸ್ಕಾರ. ನಾನು ಫೇಸ್ಬುಕ್ಕಲ್ಲಿ ಬಂದ ಉದ್ದೇಶವನ್ನು ನಾನು ಹೇಳ್ತಾ ಇದ್ದೇನೆ. ಮೊದಲು ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ದಯವಿಟ್ಟು ನನ್ನ ಈ ವಿಡಿಯೋವನ್ನು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಬ್ಬ ಮುಸ್ಲಿಂ ಮನೆಗಳಿಗೆ ಇದನ್ನು ನೀವು ತಲುಪಿಸಬೇಕಂತ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಇದು ಅಂತಹ ಒಂದು ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಕರ್ನಾಟಕದಲ್ಲಿ 2,30,000 ಕೋಟಿಯ ವಕ್ಫ್ ಹಗರಣ ಆಗಿತ್ತು. ಬೇರೆ ಬೇರೆ ಸರ್ಕಾರಗಳು ಏನೂ ಮಾಡಿಲ್ಲ. ನಮ್ಮ ಸರ್ಕಾರ ಮಾಡಿದಾಗ ಈಗ ಸಂತೋಷದ ವಿಚಾರ ಅಂತ ಇವತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಇನ್ನು ಬೇರೆ ಯಾವ ಕೋರ್ಟ್ಗಳು ಇವರಿಗೆ ಬಾಕಿ ಇಲ್ಲ. ಸುಪ್ರೀಂ ಕೋರ್ಟ್ ಆದೇಶವನ್ನ ಇವತ್ತು ನೀಡಿದೆ. ಈ ವರದಿಯನ್ನ ಕರ್ನಾಟಕದಲ್ಲಿರತಕ್ಕಂಥ ಈ ರಾಜ್ಯ ಸರ್ಕಾರ ಮಂಡನೆ ಮಾಡಲೇಬೇಕು ಅನ್ನತಕ್ಕಂಥ ತೀರ್ಪನ್ನ ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ನೀಡಿದೆ. ಬಂಧುಗಳೇ, ಅಲ್ಹಮ್ದುಲಿಲ್ಲಾ, ಅಲ್ಲಾಹನನ್ನು ನಾನು 1000 ಬಾರಿ ನಾನು ಸ್ತುತಿಸ್ತೇನೆ. ಈ ಕೆಲಸಕ್ಕೆ ಬಹಳ ಸಂತೋಷದಿಂದ ನಾನು ಇದರ ಸ್ವಲ್ಪ ಹಿನ್ನೆಲೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಪ್ರಥಮವಾಗಿ ಈ ಕರ್ನಾಟಕ ಮತ್ತು ದೇಶದಲ್ಲಿ ಕೋಮುವಾದಿ ಅಂತೇಳಿ ಏನು ಕರೆಸಿಕೊಳ್ತಾ ಇದ್ದಾರೆ ಮುಸಲ್ಮಾನರ ಪಾಲಿಗೆ ಏನು ಗುಮ್ಮ ಅಂತಾಗಿದೆ, ಮುಸಲ್ಮಾನರ ಒಂದು ಶತ್ರು ಅಂತೇಳಿ ಏನು ತಿಳ್ಕೊಂಡಿದ್ದಾರೆ, ಅಂತಹ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವತ್ತಿನ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿರತಕ್ಕಂಥ ಅನ್ವರ್ ಮಾಣಿಪಾಡಿಯವರು ಈ ವರದಿಯನ್ನ ಪ್ರಥಮವಾಗಿ ತಯಾರಿಸಿ ಅವತ್ತಿನ ಮುಖ್ಯಮಂತ್ರಿಯಾಗಿರತಕ್ಕಂಥ ಸದಾನಂದ ಗೌಡರಿಗೆ ಸಲ್ಲಿಸಿದ್ರು. ಆ ನಂತರ ಅಲ್ಲಿ ಕ್ಯಾಬಿನೆಟ್ ತೀರ್ಮಾನ ಆಯಿತು. ಇದರ ಬಗ್ಗೆ ತನಿಖೆಗೆ ಲೋಕಾಯುಕ್ತಗೆ ನೀಡಲಾಯಿತು ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿರುವಂತಹ ಒಂದು ಸಮಿತಿ ರಚನೆ ಆಯಿತು. ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಮಟ್ಟದ ಸಮಿತಿ ರಚನೆ ಆಯಿತು. ಈ ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ವರದಿಯನ್ನ ಮಂಡನೆ ಮಾಡುವ ಹೊತ್ತಲ್ಲಿ ನಮ್ಮ ಸರ್ಕಾರದ ಅವಧಿ ಮುಗಿದು ಹೋಯಿತು. ನಂತರ ಬಂದಂತ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಇಡೀ ಮುಸಲ್ಮಾನರು ಬಹಳ ಖುಷಿಯಲ್ಲಿದ್ರು. ಯಾಕಂತ ಹೇಳಿದ್ರೆ ಇವರೇನು ಮುಸಲ್ಮಾನರ ಉದ್ಧಾರಕರು, ಮುಸಲ್ಮಾನರ ಹಿತ ಚಿಂತಕರು ಅಂತೇಳಿ ಕರೆಸ್ಕೊಳ್ತಾ ಇದ್ದಾರಲ್ಲ, ಇವರು ಮಂಡನೆ ಮಾಡ್ತಾರೆ ಅಂತೇಳಿ ಭಾವಿಸಿದ್ರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ ಆ ಸರ್ಕಾರ ಮಂಡನೆ ಮಾಡಲೇ ಇಲ್ಲ. 5 ವರ್ಷಗಳ ಕಾಲ ಮಂಡನೆ ಮಾಡಲೇ ಇಲ್ಲ. ಆ ಸಂದರ್ಭದಲ್ಲಿ ಬಹಳ ನಾನು ನೆನಪಿಸ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ವಿಧಾನಸೌಧದ ಒಳಗೆ ವಿಧಾನ ಪರಿಷತ್ತಿನಲ್ಲಿ ಅವತ್ತಿನ ಪ್ರತಿಪಕ್ಷ ನಾಯಕರಾದ ಈಶ್ವರಪ್ಪನವರು ಧ್ವನಿ ಎತ್ತಿ ಸದನದ ಬಾವಿಗಿಳಿದು ಇದನ್ನ ಮಂಡನೆ ಮಾಡಿ ಅಂತೇಳಿ ಘೋಷಣೆ ಮಾಡಿದ್ರು. ಅದೇ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಬಾವಿಗಿಳಿದು ಅಲ್ಲಿ ಪ್ರತಿಭಟನೆಗಳನ್ನ ಮಾಡಿದ್ರು, ಇದನ್ನ ಮಾಡಿ ಅಂತೇಳಿ. ಹೊರಭಾಗದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಅವತ್ತು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದ ಅವರ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸದನದ ಹೊರಭಾಗದಲ್ಲಿ ಪ್ರತಿಭಟನೆಗಳನ್ನು ಮಾಡುವ ಮೂಲಕ ಈ ವರದಿಯನ್ನ ಮಂಡನೆ ಮಾಡಿ ಅನ್ನತಕ್ಕಂಥ ಒಂದು ಬೇಡಿಕೆಯನ್ನ ಕೂಡ ನಾವು ಇಟ್ಟೆವು. ಆ ನಂತರ ಬಂದಂತ ಅಧ್ಯಕ್ಷರಾಗಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕೂಡ ಬಹಳ ದೊಡ್ಡ ಮಟ್ಟದ ಇಂತಹ ಒಂದು ಪ್ರಯತ್ನಗಳು ಕೂಡ ನಡೆಯಿತು, ಇದನ್ನ ವರದಿಯನ್ನ ಮಂಡನೆ ಮಾಡಿ ಅಂತ. ಆದ್ರೆ 5 ವರ್ಷಗಳ ಕಾಲ ಅವರು ಮಾಡದೇ ಇದ್ದಾಗ ಕೊನೆಗೆ ಸ್ಪೀಕರ್ ರೂಲಿಂಗ್ ಕೊಟ್ಟರು ಇದನ್ನ ಮಂಡನೆ ಮಾಡಿ ಅಂತ. ಸ್ಪೀಕರ್ ರೂಲಿಂಗ್ ಕೊಟ್ಟಾಗ ಕೂಡ ಅವತ್ತು ಮಾಡದೇ ಇದ್ದಂತ ಸಂದರ್ಭದಲ್ಲಿ ಕೊನೆಗೆ ಗವರ್ನರ್ ಅವರು ರೂಲ್ ಕೊಟ್ಟರು. ಇದನ್ನ ನಾನು ಯಾಕೆ ವಿವರಿಸಿ ಹೇಳ್ತಾ ಇದ್ದೇನೆ, ಗವರ್ನರ್ ಕೊಟ್ಟ ನಂತರವೂ ಸರ್ಕಾರ ಮಂಡನೆ ಮಾಡಲಿಲ್ಲ. ಕೊನೆಗೆ ನ್ಯಾಯಾಲಯಕ್ಕೆ ಹೋಗಬೇಕಾಗಿ ಬಂತು. ಈ ರೀತಿ ಮಾಡಿದ್ರು ಮಾಡ್ತಾ ಇಲ್ಲ ಅಂತ ನ್ಯಾಯಾಲಯ ಸೂಚನೆ ಕೊಡ್ತದೆ, ಉಚ್ಚ ನ್ಯಾಯಾಲಯ ಇದನ್ನು ಮಂಡನೆ ಮಾಡಬೇಕಂತ. ಇಷ್ಟಾಗಿಯೂ ಆ ಸರ್ಕಾರದನ್ನು ಮಂಡನೆ ಮಾಡುವುದಿಲ್ಲ. ಕೊನೆಗೆ 5 ವರ್ಷಗಳ ಕಾಲ ದೂಡಿದ್ರು. ಆದ್ರೆ ಒಂದು ಅಲ್ಲಾಹನ ಆಸ್ತಿಯನ್ನು ಉಳಿಸುವ ವಿಷಯದಲ್ಲಿ ವಿಫಲವಾದ ಕಾರಣ ಇಡೀ ಮುಸ್ಲಿಂ ಸಮಾಜದ ಜನ ಇವತ್ತು ಮುಸಲ್ಮಾನರಿಗೆ ದ್ರೋಹ ಮಾಡಿದಂತಹ ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಕೊಟ್ಟರು ಕೂಡ ಅಲ್ಲಾಹನು ಅವರಿಗೆ ಅಧಿಕಾರವನ್ನು ಕೊಡ್ಲಿಕ್ಕೆ ಬಿಡ್ಲಿಲ್ಲ. 3ನೇ ಸಣ್ಣ ಒಂದು ಏನು ಮೊತ್ತವನ್ನ ಇದು ಸಂಖ್ಯೆಯನ್ನ ಗಳಿಸಿತು ಆ ಪಕ್ಷ ಇವತ್ತು ಅಧಿಕಾರ ಮಾಡುವ ಹಾಗೆ ಇದು ಅಲ್ಲಾಹನು ತೀರ್ಪು ಕೊಟ್ಟದ್ದು. ಯಾಕಂತ ಹೇಳಿದ್ರೆ ಅಲ್ಲಾಹನಿಗೆ ದ್ರೋಹ ಮಾಡಿದ್ದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಶಾಪವಾಗಿ ಈ ರೀತಿ ಮಾಡಿದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ನಂತರ ಈ ಸರ್ಕಾರ ಬಂತು. ಜಮೀರ್ ಅಹಮದ್ ರವರು ಏನು, ಅವರು ಮುಸಲ್ಮಾನರ ಉದ್ಧಾರಕರು, ಅವರು 24 ಗಂಟೆ ಮುಸಲ್ಮಾನರ ಬಗ್ಗೆ ಚಿಂತನೆ ಮಾಡುವವರು. ಅವರು ಬಂದಾಗಾದ್ರೂ ಈ ವರದಿ ಮಂಡನೆ ಆಗ್ತದೆ ಅಂತೇಳಿ ಮುಸ್ಲಿಂ ಜನರು ಬಹಳ ಆಶಾಭಾವನದಲ್ಲಿದ್ರು. ಬಂದ ನಂತರ ಆರಂಭ ಶೂರತ್ವದಲ್ಲಿ ಏನ್ ಹೇಳಿದ್ರು, ವರದಿಯನ್ನ ನಾವು ಸಿಬಿಐ ತನಿಖೆಗೆ ಕೊಡ್ತೇವೆ ಅಂತ. ನೆಕ್ಸ್ಟ್ ಡೇ ಇವರು ಯೂಟರ್ನ್ ಮಾಡಿಕೊಂಡ್ರು. ಇವರು ಆಮೇಲೆ ಅದನ್ನು ವರದಿ ಮಂಡನೆ ಮಾಡಲಿಲ್ಲ. ಕಾಂಗ್ರೆಸ್ನ ನಾಯಕರು ಇವರಿಗೆ ಹೇಳಿದ್ರು, ಜಮೀರ್ ಅವರೇ ಮಾಡಬೇಡಿ ಅಂತೇಳಿ. ಅವರದನ್ನ ಕೇಳಲಿಲ್ಲ. ಆದ್ರೂ ಪರವಾಗಿಲ್ಲ. ಏನಾಯಿತು, ಎಸ್ ಕೆ ಕಾಂತರಂತ ವ್ಯಕ್ತಿ ಮತ್ತು ನಾವೇನು ಮಾಡಿದೆವು, ಪುನಃ ಸರ್ಕಾರಕ್ಕೆ ಹೋದೆವು. ಉಚ್ಚ ನ್ಯಾಯಾಲಯ ಕೊಟ್ಟಂತ ಆದೇಶವನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ಪುನಃ ಆದೇಶ ಕೊಡ್ತಾ ಇದೆ, ನೀವಿದನ್ನು ಸದನದಲ್ಲಿ ಮಂಡನೆ ಮಾಡಲೇಬೇಕು ಅಂತೇಳಿ ಮಾಡ್ತದೆ. ಆಗ ಪುನಃ ಜಮೀರ್ ಅವರು ಹೇಳ್ತಾರೆ, ಆ ಸರ್ಕಾರ ಏನು ಹೈಕೋರ್ಟ್ ಇದ್ದ ಆದೇಶದ ಪ್ರತಿ ನಮಗೆ ಸಿಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೆನಪಿಟ್ಟುಕೊಳ್ಳಿ, ಆದೇಶದ ಪ್ರತಿಯನ್ನ ತೆಗೆದ ತಕ್ಷಣ ಇವರು ಮಾಡಿದ್ದೇನಂತ ಹೇಳಿದ್ರೆ ಈ ಹೈಕೋರ್ಟ್ನ ತೀರ್ಪನ್ನ ವಿರೋಧಿಸಿ ಇವರು ಸುಪ್ರೀಂ ಕೋರ್ಟಿಗೆ ಹೋದ್ರು.
ಬಂಧುಗಳೇ, ಸುಪ್ರೀಂ ಕೋರ್ಟ್ ಇವ್ರು ಏನ್ ಮಾಡಬೇಕಿತ್ತು? ಹೈಕೋರ್ಟ್ ಹೇಳಿದ್ದಕ್ಕಾಗಿದ್ರು ವರದಿ ಮಂಡನೆ ಮಾಡಬೇಕಿತ್ತು, ಲಕ್ಷಾಂತರ ಹಣ ಮರಳಿ ಬರ್ತಿತ್ತು. ಆದ್ರೆ ಅದು ಮಾಡದೆ ಮುಸಲ್ಮಾನರಿಗೆ ತೀರ ವಂಚನೆ ಮಾಡಿಕೊಂಡು ಇವರು ಪುನಃ ದಿನ ದುಡ್ಲಿಕ್ಕಾಗಿ ಸುಪ್ರೀಂ ಕೋರ್ಟ್. ಆದ್ರೆ ಅಲ್ಹಮ್ದುಲಿಲ್ಲಾ, ಅಲ್ಲಾಹನಿಗೆ ಸರ್ವಸ್ತುತಿ ಹೇಳ್ತಾ ಇದ್ದೇವೆ. ಬಹುಶಃ ನಿನ್ನೆಯ ದಿವಸ ಸುಪ್ರೀಂ ಕೋರ್ಟ್ ಒಂದು ನ್ಯಾಯಾಲಯ ತೀರ್ಪು ಕೊಟ್ಟಿತ್ತು, ರಾಜ್ಯ ಸರ್ಕಾರ ಇದನ್ನು ಮಂಡನೆ ಮಾಡಲೇಬೇಕು ಅಂತೇಳಿ. ಇನ್ನು ಮೇಲೆ ಇವರಿಗೆ ಹೋಗ್ಲಿಕ್ಕೆ ಬೇರೆ ಇಲ್ವೇ ಇಲ್ಲ. ಆಕಾಶಕ್ಕೆ ಹೋಗಬೇಕು ಹೊರತು ಬೇರೇನಿಲ್ಲ, ಪಾತಾಳಕ್ಕೆ ಹೋಗಬೇಕಂತ ಬೇರೇನಿಲ್ಲ. ಈ ಚುನಾವಣೆ ಮುಗಿದ ನಂತರ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಖಂಡಿತವಾಗಿ ಸರ್ಕಾರ ಪಾಲನೆ ಮಾಡಿದಾಗ 2,30,000 ಕೋಟಿ, ಅದು ರಫಲ್ಲಿ ನಾವು ಮಾಡಿರತಕ್ಕಂತ ವರದಿ. ಅದರ ನಂತರ ಬಹಳಷ್ಟು ಹಗರಣಗಳು ಇನ್ನೂ ಹೆಚ್ಚಿಗೆ ಬರ್ತಾ ಇದೆ. ನೆನಪಿಟ್ಟುಕೊಳ್ಳಿ ಬಂಧುಗಳೇ, ಕರ್ನಾಟಕದಲ್ಲಿ 2 ಲಕ್ಷ ಕೋಟಿಯ ಏನು ಬಜೆಟ್ ಆಯಿತು, ಆ ಬಜೆಟ್ ಆದಾಗ ಸಿದ್ದರಾಮಯ್ಯನವರು 1,000 ಕೋಟಿಯನ್ನು ಮಾತ್ರ ಮುಸಲ್ಮಾನರಿಗೆ ಕೊಟ್ಟರು. ನೆನಪಿಟ್ಟುಕೊಳ್ಳಿ, ಬಜೆಟ್ ಅಲ್ಲಿ ಎಷ್ಟು ಮಾತ್ರ. ಯಾರಿಗೆ? ಈ ಮುಸಲ್ಮಾನರ ಮತಗಳನ್ನೆಲ್ಲ ಪಡೆದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಇಟ್ಟಂತ ಬಜೆಟ್ ಬರೀ 1,000 ಕೋಟಿ, ಒಟ್ಟು ಬಜೆಟ್ನ 0.5% ಅಂತ ನಾವು ಹೇಳಬಹುದು. ಆದ್ರೆ ನೆನಪಿಟ್ಟುಕೊಳ್ಳಿ, ಇಲ್ಲಿ ಹಗರಣ ಆಗಿರುವಂತದ್ದು 2,30,000 ಕೋಟಿ. ಅಂದ್ರೆ ಎಷ್ಟು? ಒಂದು ವರ್ಷದ ಕರ್ನಾಟಕದ ಬಜೆಟ್ನಷ್ಟು ಹಣ ಇಲ್ಲಿ ಆಗಿದೆ. ಈ ಬಜೆಟ್ನಲ್ಲಿ ಆಗಿರತಕ್ಕಂಥ ಇಷ್ಟೇ ಪ್ರಮಾಣದ ಮೊತ್ತ ಮರಳಿ ಬಂದ್ರೆ ಏನಾಗಬಹುದು? ಕರ್ನಾಟಕ ರಾಜ್ಯದಲ್ಲಿ ಒಬ್ಬನೇ ಒಬ್ಬ ಮುಸಲ್ಮಾನನಿಗೆ ಮನೆ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮುಸಲ್ಮಾನ ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಇದರಿಂದ ಸಾಧ್ಯವಾಗ್ತದೆ. ಪ್ರತಿಯೊಂದು ಮನೆಗೆ ಶೌಚಾಲಯವನ್ನು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ನೆನಪಿಟ್ಟುಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ, ಈ 2,30,000 ಏನು ಪ್ರಕರಣ ಬೆಳಕಿಗೆ ಬಂದು ಮರಳಿ ಬಂದಲ್ಲಿ ಇದರಲ್ಲಿ ಒಂದು ನಯಾ ಪೈಸೆ ಹಿಂದೂಗಳಿಗೆ ಹೋಗುವುದಿಲ್ಲ. ನೆನಪಿಟ್ಟುಕೊಳ್ಳಿ, ಹಿಂದೂಗಳಿಗೆ ಹೋಗುವುದಿಲ್ಲ. ಇದು ನೇರವಾಗಿ ಮುಸಲ್ಮಾನರಿಗೆ ಬರತಕ್ಕಂತ ವಕ್ಫ್ನ ಒಂದು ಸೊತ್ತಾಗಿದೆ. ಇಷ್ಟಾದ ಕೂಡ ನಾನು ಅಭಿಮಾನದಿಂದ ಭಾರತೀಯ ಜನತಾ ಪಾರ್ಟಿಯ ನಾಯಕರಾಗಿರತಕ್ಕಂಥ ಯಡಿಯೂರಪ್ಪನವರೇ, ಪ್ರಹ್ಲಾದ್ ಜೋಶಿ ಅವರೇ, ಜಗದೀಶ್ ಶೆಟ್ಟರ್ ಅವರೇ, ಈಶ್ವರಪ್ಪನವರೇ, ನಿಮಗೆ ನಾನು ಹ್ಯಾಟ್ಸ್ ಅಪ್ ಹೇಳ್ತೇನೆ, ನಿಮಗೆ ಸೆಲ್ಯೂಟ್ ಹೇಳ್ತೇನೆ. ಶ್ರೀನಿವಾಸ್ ಪೂಜಾರಿ ಅವರೇ, ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಪತ್ರಿಕಾಗೋಷ್ಠಿಯನ್ನ ಮಾಡಿಕೊಂಡು ಇದನ್ನ ತನ್ನಿ ಅಂತ ಹೇಳಿದ್ರಿ. ಪ್ರತಿಭಟನೆಗೆ ಬಾವಿಗಿಳಿದು ನೀವು ಹೋರಾಟವನ್ನ ಮಾಡಿದ್ರಿ ಶ್ರೀನಿವಾಸ್ ಪೂಜಾರಿ ಅವರೇ. ನಾನು ನಿಮ್ಮಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಅಲ್ಲಾಹನ ಆಸ್ತಿಯನ್ನು ಉಳಿಸತಕ್ಕಂಥ ಕೆಲಸಗಳನ್ನು ನೀವು ಇಷ್ಟು ಮಾಡಿ ಕೂಡ ಈ ಮುಸಲ್ಮಾನರಿಗೆ ಇನ್ನೂ ಬುದ್ಧಿ ಬಂದಿಲ್ಲಲ್ಲ. ಅಲ್ಲಾಹನ ಆಸ್ತಿಯನ್ನು ಉಳಿಸತಕ್ಕಂಥ ದೊಡ್ಡ ಕೆಲಸಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ನೀವು ನ್ಯಾಯವನ್ನು ದೊರಕಿಸಿ ಕೊಟ್ಟಾಗ ಕೂಡ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ ಒಲವು ತೋರಿಸುವಂತ ಆ ವಿಶಾಲ ಹೃದಯತೆ ಈ ಮುಸಲ್ಮಾನರಿಗೆ ಇನ್ನೂ ಬರಲಿಲ್ಲಲ್ಲ. ಅದಕ್ಕಾಗಿ ಮುಸಲ್ಮಾನರ ಪರವಾಗಿ ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೇನೆ ಭಾರತೀಯ ಜನತಾ ಪಾರ್ಟಿಯ ನಾಯಕರಲ್ಲಿ. ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತಂದಿರುವುದು ಹಿಂದೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತು ಕೂಡ ನೀವು ಇಷ್ಟೆಲ್ಲ ಅಭಿಮಾನದಿಂದ ಭಾರತೀಯ ಜನತಾ ಪಾರ್ಟಿ ತಂದಾಗ, ಈ ವಕ್ಫ್ನ ಹೋರಾಟ ಮಾಡಿದಾಗ ಯಾವುದಾದ್ರೂ ಭಾರತೀಯ ಜನತಾ ಪಾರ್ಟಿ ಹಿಂದೂ ಕಾರ್ಯಕರ್ತರು ಕೇಳಿದಾರಾ? ಯಾಕೆ ಸ್ವಾಮಿ ನೀವು ವಕ್ಫನ್ನ ತರ್ತೀರಿ? ಯಾಕೆ 2,30,000 ಮುಸಲ್ಮಾನರಿಗೆ ಕೊಡ್ತೀರಿ? ಅವರು ನಮ್ಮನ್ನು ವಿರೋಧಿಸ್ತಾ ಬಂದದ್ದಲ್ವಾ? ನೀವು ಯಾಕೆ ಕೊಡ್ತಾ ಇದ್ದೀರಾ ಅಂತ ಕೇಳಿದ್ದೀರಾ ಸ್ವಾಮಿ? ಕೇಳಲಿಲ್ಲ. ಮೊದಲಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ಬೆಳೆಸಂತ ಸಂಘದ ಹಿರಿಯ ನಾಯಕರು, ಕಾರ್ಯಕರ್ತರು, ಸಂಘದ ಕಾರ್ಯಕರ್ತರು ಎಲ್ಲರೂ ಹೇಳಿದ್ದೇನು? 2,30,000 ತನ್ನಿ, ಅವರಿಗೆ ಕೊಡಿ, ಅವರನ್ನು ಶೈಕ್ಷಣಿಕವಾಗಿ ಮೇಲೆ ತನ್ನಿ, ಅವರನ್ನು ಆರ್ಥಿಕವಾಗಿ ಮೇಲೆ ತನ್ನಿ. ಇವತ್ತಲ್ಲ ನಾಳೆ ಅವರಿಗೆ ಬುದ್ಧಿ ಬರಬಹುದು. ಇವತ್ತಲ್ಲ ನಾಳೆ ಭಾರತೀಯ ಜನತಾ ಪಾರ್ಟಿ ಆ ಸಮುದಾಯಕ್ಕೆ ಏನು ಮಾಡಿದೆ ಅಂತ ಅರ್ಥ ಆಗಬಹುದು ಅನ್ನತಕ್ಕಂಥ ವಿಶಾಲವಾದ ಕಾಳಜಿ ಇದೆಯಲ್ಲ, ಆ ಭಾರತೀಯ ಜನತಾ ಪಾರ್ಟಿಯ ಹಿಂದೂ ಕಾರ್ಯಕರ್ತರಿಗೆ, ಭಾರತೀಯ ಜನತಾ ಪಾರ್ಟಿಯ ಹಿಂದೂ ನಾಯಕರಿಗೆ ಇದೆ. ನಿಮ್ಮಿಂದಾಗಿ ಇಷ್ಟೆಲ್ಲ ಆಗ್ತಾ ಇದೆ ಅನ್ನತಕ್ಕಂಥದ್ದನ್ನ ಬಹಳ ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ತಾ ಇದ್ದೇವೆ. ಆದ್ದರಿಂದ ಬಂಧುಗಳೇ, ಈ ಮಾತನ್ನ ಯಾರೆಲ್ಲ ಕೇಳ್ತಾ ಇದ್ದೀರಿ, ಪ್ರತಿಯೊಂದು ಮುಸ್ಲಿಂ ಮನೆಗಳಿಗೆ ಇದನ್ನು ನೀವು ವರ್ಗಾಯಿಸಬೇಕು. ನೋಡಿ, ನಮಗೆ ಇವತ್ತು ಕೃತಜ್ಞತೆ ಅರ್ಪಿಸಲಿಕ್ಕೆ ಒಂದು ಸಂದರ್ಭ ಬಂದಿದೆ. ಧಾರವಾಡ, ಹುಬ್ಬಳ್ಳಿಯಲ್ಲಿರತಕ್ಕಂಥ ಮುಸ್ಲಿಂ ಮತದಾರರು ಅಲ್ಲಿ ಯಾಕೆ ಪ್ರಹ್ಲಾದ್ ಜೋಶಿ ಅವರು ಬೀದಿಯಲ್ಲಿ ನಿಂತು ಹೋರಾಟ ಮಾಡಿ ಆಸ್ತಿಯನ್ನು ತಂದ್ರು, ಅದಕ್ಕೋಸ್ಕರ ನೀವು ಅಲ್ಲಿ ಕೊಡಬೇಕು. ಅಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಾ ನಾಯಕರು ಇದಕ್ಕೆ ಪ್ರಥಮ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಮಂಗಳೂರಲ್ಲಿ ಅದೇ ರೀತಿಯಲ್ಲಿ ನಾನು ಹೇಳುವಂತದ್ದು, ಬಹಳಷ್ಟು ವಕ್ಫ್ ಹಗರಣವನ್ನ ಇವತ್ತು ಬೆಳಕಿಗೆ ಜನತಾ ಪಾರ್ಟಿ ಮಾಡಿದೆ. ನಾವು ಕೃತಜ್ಞತೆ ಉಳ್ಳವರು ಮುಸಲ್ಮಾನರು, ಕೃತಜ್ಞತೆ ಅರ್ಪಿಸಲಿಕ್ಕೆ ನಮಗೊಂದು ಅವಕಾಶ ಬಂದಿದೆ ಈ ಬಾರಿಯ ಚುನಾವಣೆಯಲ್ಲಿ. ಕಳೆದ ಬಾರಿ ನಾವು ಪ್ರತಿ ಚುನಾವಣೆಯಲ್ಲಿ ಹೇಳ್ತಾ ಬಂದೆವು, ಆದ್ರೆ ಕೃತಜ್ಞತೆಯನ್ನು ತೋರಿಸಲಿಲ್ಲ. ಇಷ್ಟ ಆದ್ರೂ ಕೂಡ ಯಾರಿಗೆ ಓಟ್ ಹಾಕಿದ್ರಿ? ಸಿದ್ದರಾಮಯ್ಯಗೆ ಹಾಕಿದ್ರಿ, ಕಾಂಗ್ರೆಸ್ಗೆ ನೀವು ಹಾಕಿದ್ರಿ, ಜೆಡಿಎಸ್ಗೆ ನೀವು ಹಾಕಿದ್ರಿ. ಆದ್ರೆ ಅಲ್ಲಾಹನ ಕಲ್ಪನೆ ಬೇರೆಯಾಗಿತ್ತು. ನನ್ನ ಆಸ್ತಿಯನ್ನ ನುಂಗಿ ನೀರು ಕುಡಿದವರನ್ನ ಅಧಿಕಾರಕ್ಕೆ ತರಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಮುಸಲ್ಮಾನರ ಓಟನ್ನು ಪಡೆದ ನಂತರವೂ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಾರದ ಹಾಗೆ ಅಲ್ಲಾಹನು ಶಾಪ ಕೊಟ್ಟು ಮಾಡಿದ್ದಾನೆ. ಆದ್ದರಿಂದ ಬಂಧುಗಳೇ, ಈ ಮಾತನ್ನ ಕೇಳಿದ ಪ್ರತಿಯೊಬ್ಬ ಮುಸಲ್ಮಾನರು ಹೃದಯದಲ್ಲಿ ಈಮಾನ್ ಇದ್ರೆ, ಅಲ್ಲಾಹನ ಆಸ್ತಿಯನ್ನು ಉಳಿಸಿ ತಂದದ್ದು ಈ ಭಾರತೀಯ ಜನತಾ ಪಾರ್ಟಿ ಹೌದಾದ್ರೆ, ಇದಕ್ಕೆ ಹೋರಾಟ ಮಾಡಿದ್ದು ಹೌದು ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಮೊಕದ್ದಮೆ ದಾಖಲಿಸಿ, ನನ್ನ ಮೇಲೆ ಕೇಸ್ ಹಾಕಿ, ನನ್ನನ್ನು ಮರಣದಂಡನೆ ಮಾಡಿ, ನನ್ನನ್ನು ಗಲ್ಲಿಗೇರಿಸಿ. ಯಾಕೆ ಮಾಡ್ತಾ ಇಲ್ಲ?
ಯಾರು ಮಾಡ್ತಾರೆ? ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿದೆ, ಈ ರಹೀಂ ಉಚ್ಚಿಲ್ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಮತ್ತು ಮಾಜಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ರಹೀಂ ಉಚ್ಚಿಲ್ ಏನು ಹೇಳ್ತಾ ಇದ್ದೇನೆ, ಇದು ಸತ್ಯ, ಇದು 100% ಸತ್ಯ. ಅದರಿಂದ ಕೇಸು ಮಾಡ್ಲಿಕ್ಕೆ ಆಗುವುದಿಲ್ಲ. ಇನ್ನು ನಾನು ಧರ್ಮದ ಹೆಸರಲ್ಲಿ ಮತವನ್ನು ಕೇಳಿದ್ದೀರಾ ಅಂತ ದೂರು ಹೇಳ್ತೀರಾ, ನೀವು ಮಾಡಿ. ನಿಮ್ಮ ಇಂತಹ ದೂರನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಿದ್ದೇನೆ, ಗಲ್ಲಿಗೆ ಏರಲಿಕ್ಕೆ ನಾನು ಸಿದ್ಧರಿದ್ದೇನೆ. ಯಾಕಂತ ಹೇಳಿದ್ರೆ ನಾವು ಮಾಡಿದ ಕೆಲಸವನ್ನು ಹೇಳಿಕೊಂಡು ಮತವನ್ನ ಪಡೆಯತಕ್ಕಂಥದ್ದು, ಮತವನ್ನ ಕೇಳತಕ್ಕ ನಮ್ಮ ಕರ್ತವ್ಯ. ನಾವು ಏನು ಮಾಡಿದ್ದೇವೆ ಭಾರತೀಯ ಜನತಾ ಪಾರ್ಟಿ, ಅದನ್ನು ಮಾಡಿದರಿಂದಾಗಿ ಮಾಡುದು. ಮುಸಲ್ಮಾನರು ಈ ಬಾರಿ ಕರ್ನಾಟಕದಾದ್ಯಂತ ಇದನ್ನು ಪ್ರತಿಯೊಂದು ಮನೆಗೆ ನೀವು ಶೇರ್ ಮಾಡಿ. ಈ ಮಾತನ್ನ ಇವತ್ತಿನ ನೋಡಿ ಎಲ್ಲ ಮಾಧ್ಯಮ, ಎಲ್ಲ ಪತ್ರಿಕೆಗಳಲ್ಲಿ ಬಂದಿದೆ. ಉದಯವಾಣಿ ಇರ್ಬೋದು, ಪ್ರಜಾವಾಣಿ ಇರ್ಬೋದು, ಕನ್ನಡಪ್ರಭ ಇರ್ಬೋದು, ಡೆಕ್ಕನ್ ಕ್ರಾನಿಕ್ ಇರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ಎಲ್ಲ ಪತ್ರಿಕೆ ಗೂಗಲ್ಗೆ ಸರ್ಚ್ ಮಾಡಿ. ವಕ್ಫ್ನ ಬಗ್ಗೆ ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಂತ ತೀರ್ಪು ಅದರಲ್ಲಿ ಬರ್ತದೆ. ಇದನ್ನ ನೋಡಿಕೊಂಡು ಈ ಕೆಲಸ ಯಾರು ಮಾಡಬೇಕಿತ್ತು ಸ್ವಾಮಿ? ಸ್ವಾತಂತ್ರ್ಯ ಬಂದು ಇವತ್ತಿನವರೆಗೆ ನಮ್ಮ ಬುದ್ಧಿ, ನಮ್ಮ ಶಕ್ತಿ, ನಮ್ಮ ಹಣ, ನಮ್ಮ ಅಂತಸ್ತು, ನಮ್ಮ ಪ್ರತಿಯೊಂದನ್ನು ನಾವು ಕಾಂಗ್ರೆಸ್ಗೆ ನಾವು ದಾರಿ ಎರೆದು ಕೊಟ್ಟೆವು. ಈ ಕಾಂಗ್ರೆಸ್ ಏನು ಮಾಡಿತು ಅನ್ನುವಂಥದ್ದನ್ನು ನಾವು ನೋಡಬೇಕು. ಸಾಚಾರ ಸಮಿತಿಯನ್ನ ಯಾರು ತಂದಿರುವುದು? ಕಾಂಗ್ರೆಸ್ ಸರ್ಕಾರ. ಆ ತಂದಂತ ಸಾಚಾರ ಸಮಿತಿ ಏನ್ ಹೇಳ್ತದೆ? ಇಡೀ ಭಾರತದಲ್ಲಿ ಮುಸಲ್ಮಾನರ ಸ್ಥಿತಿಗತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗಿಂತಲೂ ಕೆಳಮಟ್ಟದಲ್ಲಿ ಇದೆ ಅಂತ ಯಾರು ಹೇಳುದು? ಕಾಂಗ್ರೆಸ್ ತಂದಂತಹ ಸಾಚಾರ ಕಮಿಟಿ. ಅದನ್ನು ಅನುಷ್ಠಾನಕ್ಕೆ ತರುವ ಕೆಲಸಗಳನ್ನು ಯಾರೂ ಮಾಡಿಲ್ಲ. ಗುಜರಾತಿನಲ್ಲಿ ಇರುವಂತದ್ದು 9% ಜನಸಂಖ್ಯೆ ಮುಸಲ್ಮಾನರು, ಆದ್ರೆ ಅಲ್ಲಿಯ ಸರ್ಕಾರ 11% ಜನರಿಗೆ ಅಲ್ಲಿ ಉದ್ಯೋಗವನ್ನ ಕೊಟ್ಟಿದೆ. ಅದರ ಅರ್ಥ ಇಂಪ್ಲಿಮೆಂಟ್ ಮಾಡದೇ ಇದ್ರು ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂತ. ಇಲ್ಲಿ ನರೇಂದ್ರ ಮೋದಿ ಅವರು ಏನು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅಂತ ಹೇಳುವಾಗ ಎಲ್ಲರಿಗೂ ತಂದರು. ಅವರು ತಂದ ಯೋಜನೆಯಲ್ಲಿ ಎಲ್ಲೂ ಕೂಡ ಭೇದ ಭಾವವನ್ನು ಅವರು ತೋರಿಸಲಿಲ್ಲ. ಯಡಿಯೂರಪ್ಪನವರು ತಂದಂತ ಯಾವ ಯೋಜನೆಗಳಲ್ಲಿ ಭೇದ ಭಾವ ಇಲ್ಲ. ಅದೇ ನಮ್ಮ ಸದಾನಂದ ಗೌಡರು ತಂದ ಯೋಜನೆಯಲ್ಲಿ ಯಾವ ಭೇದ ಭಾವ ಇಲ್ಲ. ಜಗದೀಶ್ ಶೆಟ್ಟರ್ ತಂದದ್ರಲ್ಲಿ ಯಾವ ಭೇದ ಭಾವವೂ ಇಲ್ಲ. ಎಲ್ಲರಿಗೂ ಸಮಾನವಾಗಿ ಹಚ್ಚತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ಬಂಧುಗಳೇ, ಈ ಬಾರಿಯ ಚುನಾವಣೆಯಲ್ಲಿ ನೀವು ಇದನ್ನ ಈಗ ನೋಡಿ, ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕೆಲವರು ಬೇಡದೆಲ್ಲ ಬರೀಬಹುದು. ಆದ್ರೆ ನಾನು ಹೇಳುವಂಥದ್ದು ಸತ್ಯ ಅಂತ ಗೊತ್ತಿತ್ತು ಅವರು ಬರೆದ್ರೆ ಇದಕ್ಕೆ ನಾನೇನು ಹೆದರಬೇಕಾಗಿಲ್ಲ, ನಾನು ಏನು ಅಂಜಬೇಕಾಗಿಲ್ಲ. ನಾನು ಸತ್ಯ, ನ್ಯಾಯ, ನೀತಿಯಿಂದ ನಾನಿದ್ದೇನೆ. ಆದ್ದರಿಂದ ಈ ನನ್ನ ವಿಡಿಯೋ ಏನಿದೆ ದಯವಿಟ್ಟು ಪ್ರತಿಯೊಂದು ಮುಸಲ್ಮಾನ ಮನೆಗೆ ಶೇರ್ ಆಗಬೇಕು, ಇದನ್ನು ನೋಡಬೇಕು. ಇದು ಸತ್ಯ ಹೌದಂತ ಹೇಳಿದ್ರೆ ಈ ಬರುವ ಚುನಾವಣೆಯಲ್ಲಿ ಇದು ಭಾರತೀಯ ಜನತಾ ಪಾರ್ಟಿ ನಮ್ಮ ವಕ್ಫ್ ಆಸ್ತಿಯನ್ನು ತರಲಿಕ್ಕಾಗಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿ ನೀವು ಜಯಶಾಲರಾದದ್ದಕ್ಕಾಗಿ ಮುಸ್ಲಿಂ ಸಮಾಜ ಕೊಡತಕ್ಕಂಥ ಕೃತಜ್ಞತೆ ಅಂತ ಹೇಳಿಕೊಂಡು ಪ್ರತಿಯೊಬ್ಬರು ಈ ಬಾರಿಯ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಮಲ ಚಿಹ್ನೆಗೆ ಮತವನ್ನ ನೀಡಬೇಕು ಅಂತ ಹೇಳಿಕೊಂಡು ನನ್ನ ಮಾತನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಖಂಡಿತವಾಗಿಯೂ ಸತ್ಯ, ನ್ಯಾಯ, ನೀತಿಯ ವಿಚಾರಗಳೊಂದಿಗೆ ನಾನು ಬರ್ತೇನೆ. ಎಲ್ಲರಿಗೆ ನಮಸ್ಕಾರ.